ಹಲೋ. ವೇದಿಕೆಯಲ್ಲಿ ಆಸೀನರಾಗಿರುವ ಸರ್ವಗಣ್ಯರೇ ಮತ್ತು ಇಲ್ಲಿ ನೆರೆದ ಎಲ್ಲ ಕಲಾವಿದರೇ, ಮಹಿಳೆಯರೇ, ಈ ದಿನ ಇಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದರಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಅಂಥೇಳಿ ಒಂದು ನಿರೂಪಣೆ ಮಾಡಿದ್ದಾರೆ. ಉದ್ಘಾಟನೆ ಎಂಬುದು ದೀಪ ಬೆಳಗಿಸಿದಲ್ಲಿಗೆ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದ ನಂತರ ಯಕ್ಷಗಾನ ಕಾರ್ಯಕ್ರಮ ನಡೀತದೆ. ಆದರೆ ಉದ್ಘಾಟನೆಯಾದ ಊರಲ್ಲಿ ಯಕ್ಷಗಾನವು ಬೆಳೆಯುತ್ತಿರಬೇಕು ಎಂಬ ಅದರ ಒಂದು ಸಂಕೇತ ಈ ಉದ್ಘಾಟನೆ ಎಂಬುದು. ಯಕ್ಷಗಾನವು ಈ ಕಾಲದಲ್ಲಿ ಬೆಳವಣಿಗೆ ಎಷ್ಟೋ ಆಗಿದೆ. ವಿದ್ವಾಂಸರು ಅನೇಕರು ತುಂಬಿದ್ದಾರೆ. ಆದರೆ ಪ್ರೇಕ್ಷಕ ವರ್ಗಕ್ಕೆ ಅದು ಮುಟ್ಟುವುದಿಲ್ಲ. ಅದಕ್ಕೆ ಬೇಕಾಗಿ ಈ ಯಕ್ಷಗಾನ ಕಲೆಯನ್ನು ಆಸ್ವಾದಿಸುವವರೂ ಬೇಕು, ಆಸ್ವಾದಿಸುವ ಜನರಿಗೆ ತಲುಪುವಂತೆ ಕಲಾವಿದರು ಬೇಕು. ಹಾಗಾಗಿ ಲೋಕದಲ್ಲೆಲ್ಲ ಅಲ್ಲಲ್ಲಿ ಯಕ್ಷಗಾನಗಳು ನಡೀತಾ ಉಂಟು. ಈ ಊರಲ್ಲಿ ಕೂಡ ಅದನ್ನು ಜನ ಬಿಡದೆ ಯಕ್ಷಗಾನ ಕಲೆಗೂ ಪ್ರೋತ್ಸಾಹ ಒಂದು ಕೊಡಬೇಕು. ಆಮೇಲೆ ಯಕ್ಷಗಾನವನ್ನು ತಿಳಿದುಕೊಂಡು ಪ್ರೇಕ್ಷಕರು ಸವಿಯುವಂತಾಗಬೇಕು. ಅಂದರೆ ಪ್ರೇಕ್ಷಕರಿಗೂ ಬರೀ ಕಣ್ಣಿಂದ ನೋಡಿದರೆ ಸಾಕಾಗುವುದಿಲ್ಲ, ಸ್ವಲ್ಪ ಅವರು ಸಹ ತಿಳ್ಕೊಳ್ಬೇಕು ಅದನ್ನು. ಹಾಗಾದರೆ ಮಾತ್ರ ಒಂದು ಮನೋರಂಜನೆ, ಸರಿ ತಪ್ಪು ತಿದ್ದುಪಡಿ ಎಲ್ಲ ಅವರಿಗೂ ಗೊತ್ತಿರಬೇಕು. ಬೇಕೋ ಬೇಡೋ ಅಂತ ಅದು ಕಲಾವಿದರ ತೀರ್ಮಾನ. ಅಂದರೆ ಅದನ್ನು ಜನರು ತಿಳಿದಿರಬೇಕು. ಮೊದಲಿಗೆ ತಿಳಿದವರು ಇದ್ದರು. ಮೊದಲಿನ ಹಳ್ಳಿ ಜನರಿಗೆ, ಹೆಂಗಸರಿಗಾಗಲಿ, ಗುಡ್ಡೆಯಲ್ಲಿ ದನ ಮೇಯಿಸುವವರಿಗಾಗಲಿ, ಅವರಿಗೂ ಕೂಡ ಕೆಲವು ಪದ್ಯಗಳು, ವಾಯ್ಪಾಠ, ಕೆಲವು ಅರ್ಥ ಹೇಳುವಂಥದ್ದು, ಕುಣಿಯುವಂಥದ್ದು ಇತ್ಯಾದಿಗಳೆಲ್ಲ ಅವರಿಗೂ ಇತ್ತು. ಅದೇ ರೀತಿ ಊರಲ್ಲಿ ಯಕ್ಷಗಾನವನ್ನು ಪ್ರತಿಯೊಬ್ಬರೂ ಮನಸ್ಸಲ್ಲಿ ಮಾಡಿಕೊಳ್ಬೇಕು. ಅದು ಮಾಡಿಕೊಳ್ಳದಿದ್ದರೆ ಆ ಕಲೆಗೆ ಬೆಂಬಲ ಕಡಿಮೆ ಆಗ್ತದೆ. ಯಾಕೆಂತ ಹೇಳಿದ್ರೆ, ಈಗ ನೋಡಿ, ನಾವು ನೋಡುವ ಯಾವುದೋ ಒಂದು ಊರಿನ ಕಲೆ ನಮಗೆ ಇಲ್ಲಿ ಬಂದರೆ ಒಮ್ಮೆ ನೋಡ್ತೇವೆ, ಹೋಗ್ತೇವೆ. ನಮಗೆ ಅದೊಂದು ಕೊನೆಯವರೆಗೆ ನೋಡುವ ಒಂದು ಉಮೇದು ಇರುವುದಿಲ್ಲ. ಹಾಗಾಗಿ ಪ್ರೇಕ್ಷಕರಿಗೂ ಅದು ಬೇಕು. ಅದು ಇನ್ನು ಮುಂದೆ ಅದನ್ನು ಈ ಉದ್ಘಾಟನೆ ಆದಂತೆ ಕಲೆಯನ್ನು ಮುಂದುವರಿಸಿಕೊಂಡು ಅದಕ್ಕೆ ಬೆಂಬಲ ಕೊಟ್ಟುಕೊಂಡು ನಡೆಸಬೇಕು ಅಂತ ಹೇಳಿ ನಾನು ಹೇಳಿ ನನ್ನ ಈ ಉದ್ಘಾಟನೆ ಮಾತನ್ನು ಮುಗಿಸ್ತೇನೆ.